ತಗೊಂಡೆ. ಇದು ಸ್ಪೆಷಲ್ ಹೆಂಚಿನದು ಕ್ಯಾರೆಟ್ ಹಲ್ವಾ. ದಾದೆ ಪಲ್ಯ ಕ್ಯಾರೆಟ್ ಇದು ಸ್ಪೆಷಲ್ ಹೆಂಚಿನದು ಕ್ಯಾರೆಟ್ ಹಲ್ವಾ. ದಾದೆ ಪಲ್ಯ ಕ್ಯಾರೆಟ್ ಹಲ್ವಾ ಆಗ್ತಾ ಉಂಟು. ಎಲ್ಲ ರೆಡಿಯಾಗಿ ತಿನ್ನಲಿಕ್ಕೆ. ನೋಡಿ ಕಾಗಕ್ಕ ಬಂದಿದ್ದಾರೆ, ಕಾಗಕ್ಕನವರು ಬಂದಿದ್ದಾರೆ. ಸ್ವಲ್ಪ ತುಪ್ಪ ಹಾಕಿದ ನಂತರ ಗ್ಯಾಸ್ ಆನ್ ಮಾಡಿರಲಿಲ್ಲ ಆಯ್ತಾ. ಈಗ ಆನ್ ಆಗಿದೆ. ಚೂರು ಸ್ಪೀಡ್ ಇದಿಲ್ಲ ಗ್ಯಾಸ್. ಕ್ಯಾರೆಟ್ ಇವತ್ತು ಕ್ಯಾರೆಟ್ ಅಲ್ವಾ ಅಂತ ಗೊತ್ತಾಗಬೇಕಲ್ಲ. ಮೂಗಲೆಲ್ಲ ಕ್ಯಾರೆಟ್ ಅಂಟಿಸಿದ್ದಾರೆ. ನೀರಿಗೆ ಬಾಯಿನಾ ತುಪ್ಪನ ಯಾವ. ಈಗ ತುಪ್ಪ ನೀರು ಹಾಕ್ಕೊಂಡು ತಿಂದು ಹೋಗೋ ಗೊತ್ತಾಗ ಶೋಕಾನ. ತಿಂದ ನಂತರ ಗೊತ್ತಾಗ್ತದೆ ಶೋಕ ಆಗಿದೆ ಇಲ್ವಾ ಅಂತ. ನೋಡುವ ಮುಂದಕ್ಕೆ ಏನು ಮಾಡ್ತಾರೆ ಅಂತ. ಮುಂದಕ್ಕೆ ಏನಾಗ್ತಾ ಉಂಟು. ಈಗ ಕ್ಯಾರೆಟನ್ನು ಹಾಕ್ತಾ ಇದ್ದಾಳೆ ಪುಣ್ಯಶ್ರೀ ಅವರಿಂದ. ಫುಲ್ಲು ಸ್ಪೀಡ್ ಮಾತಾಡಲಿ. ಎಂತದ ನೀನು ಕಲಿಬೇಕಿದ್ದಾನೆಲ್ಲ ಬೇಗ ಬೇಗ. ಇವತ್ತು ಫ್ರೆಂಡಿನ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಉಂಟು. ಕುಂಟು ಬತ್ತಲ್ಲ ನಂಜಿ ಅಲ್ಲ ಅವಳು ದೋಸೆ 3 ಮಿನಿಟ್ಗೆ. ದೋಸೆ 3 ಮಿನಿಟ್ ಆಂಡ್ರಿ ಆಂಡ ಸ್ವಲ್ಪ ಅನ್ಪೇರು ಜಾಸ್ತಿ ಉಂಟು. दादगो यावंदी आई जा दोसे 3 मिनट मुझे सेकंड सही हो. हां ನಾನು ಏತು ಬಾರ್ದು ಬಂದೆ. ಇದು ಮಲೈ ಒಟ್ಟಿಗೆ ಪಾಡತ್ತ. ಯಾವ ದೋಸ್ತ ತಿನ್ಕ ಪಾಯ್ದತ್ತ. ಹಾಂ ಯಾವ ಮಲೈನ ಪಾಡ್ಲೆ ಸ್ಪೂನ್ ಹೊಡೆದಿತ್ತು. ಇಲ್ಲಿ ಉಂಟಲ್ಲ ಇದು ಕ್ಯಾರೆಟು ಸ್ವಲ್ಪ ಮುಳುಗಬೇಕು. 1 ಲೋಟ ಹಾಲು ಜಾಸ್ತಿ ಹಾಕಿ. ಯಾಕೆ ಹೇಳಿದರೆ ಅದು ಇನ್ನೂ ಬೇಯಬೇಕಲ್ಲ. ಅದೊಂದು 20 ಮಿನಿಟ್ಸ್ ಬೇಯಿಸಿ ಹಾಲಲ್ಲಿ ಬೇಯಬೇಕು ಚಂದ ಮಾಡ್ತಿದ್ದೀರಿ. ಹಾಂ ಜೋರ ಎಲ್ಲ ಜಾಸ್ತಿ ಆಯ್ತು. ಅವು ನೀರು ಕೊಡೋದ ಅನ್ಪರೆ ಆಜುನ ಮುಟ್ಟ ಕಾಪೋಡು ಬೇಯ್ಪಾವು ಮಸ್ತ್ ಆಜೋಡ ಮಾತ ಆಜೋಡು ಪೇರ ಆಜೋಡು ಐತೆ. ಇದೊಂದು ಪೊಡಿ ಕುಕ್ಕರ್ ನಮ್ಮದು. ಈಗ ಕ್ಯಾರೆಟ್ ಬೇಯ್ತಾ ಉಂಟು. ಘಮ ಘಮ ಬರ್ತಾ ಉಂಟು. ಈಗ ಅಲ್ಲಿ ಬರ್ತಾ ಉಂಟು. ಸ್ಮೆಲ್ ಹತ್ತು ಖುಷ್ಬು ಬರ್ತಾ ಉಂಟು. ಆಜು ನೈನಿ ಕೇಸರ್ ಬಿಡ್ಲಿ. ಸ್ವಲ್ಪ ಸಕ್ಕರೆ, ಚೂರು ಪೇರ ಜೋಡಿತ್ತು ಜಾಸ್ತಿ ಆಯ್ತು. ಜಲ್ಲೆ ಮಸ್ತ್ ಡ್ರೈ ತೋಜುನು. ಅವು ಎಲ್ಲಿ ಬಾಜನ ಅಂತ ಮಸ್ತ್ ನೀರು ಎಲ್ಲ ತೋಜುನು. ಪೇರ ಜಾಸ್ತಿ ಅನ್ನ ಯಾಕಂದ್ರೆ ಫಸ್ಟ್ ಫುಲ್ ದಿಲೆಯಾ ಮೆಲ್ಲದಿತ್ತಲ್ಲ. ಪೇರ ಜಾಸ್ತಿ ಆಗಲ್ಲ.
ಸಕ್ಕರೆ ಬಾಡಿಗೆ ಬೇಕಾದ್ರೆ ಅಪ್ಪ ಬಾಜು ಬಜಿ ಪಿಚ್ಕಾದು ಮಸ್ತ್ ಕೊರ್ತು ಬೋಡು ಬೇಯೋಡು ಅವು ಕಾಜು ಉಂಟ್ರ ಅಂಚೆ ಮಂತ ಒಂದೆಪ್ಪೋಡು ಮಲ್ಲ ಕಾಯಿಲ್ದೈತೊಂದು మీరు వీడియో కంటున్నాను అది తోలు ఉండదు చక్కెర పడదండి ಜನ ಆಯ್ತು ಅವನು ಅಂತೀನಿ ಬೇಯೋಡು ಮುಚ್ಚಿದಿಲ್ಲ ಬೇಯಾಡ್ ಚೂರು ನೋಡಿ ಕ್ಯಾರೆಟ್ ಹಲ್ವಾ ರೆಡಿ ಓ ಹಾಂ ಇಂಚನ್ ಈಗ ಟೇಸ್ಟ್ ಮಾಡಿ ನೋಡ್ತೇನೆ ಟೇಸ್ಟ್ ಮಾಡಿ ನೋಡ್ತೇನೆ ಸೂಪರ್ ನನ್ನ ಮಗಳು ಫಸ್ಟ್ ಟೈಮ್ ಮಾಡಿದ್ದು ಕ್ಯಾರೆಟ್ ಅಲ್ವಾ ಸೂಪರ್ ಆಗಿದೆ ನೋಡಿ ಊಟಕ್ಕೆ ಅಲಸಂದೆ ಬೀಜ ಮತ್ತು ಬಸಳೆ ಮತ್ತು ಸ್ವಲ್ಪ ಮೊಸರು ಆನಂತರ ಆಮ್ಲೆಟ್ ಅದಕ್ಕೆ ಪೆಪ್ಪರ್ ಹಾಕಿದ್ದು ನಾನು ಮತ್ತು ಉಪ್ಪಿನಕಾಯಿ ಜಾಸ್ತಿ ತಗೊಳ್ಳಿಲ್ಲ ನಾನು ಸ್ವಲ್ಪ ತಗೊಂಡದ್ದು ಹಾಗೆ ಸೂಪರ್ ಊಟ ನಮ್ಮದು ಓಕೆ ಬಾಯ್